ತುಳುನಾಡಿನ ದೈವಾರಾಧನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಅಪಹಾಸ್ಯದ ಮೂಲಕ ಸಾಗ್ತಾ ಇದೆ. ನಾವೆಲ್ಲರೂ ನೋಡ್ತಿರುವ ಹಾಗೆಯೇ ಸೋಷಿಯಲ್ ಮೀಡಿಯಾಗಳಲ್ಲಿ ದೈವವನ್ನು ಬಳಸಿ ನಾನು ಆ ಭೂತ ಈ ಭೂತ ಅಂತ ಒಬ್ಬ ನಟನ ಹೆಸರನ್ನು ಬಳಕೆ ಮಾಡಿಕೊಂಡು ಆ ನಟನನ್ನೇ ದೈವವಾಗಿ ನೋಡುವಂಥ ಕೆಲವು ಅವಿವೇಕಿಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪಾಟವನ್ನು ಮಾಡುವಂಥದ್ದು ನಾವೆಲ್ಲರೂ ತುಳುವರು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ಮನಸ್ಸಿಗೆ ತುಂಬ ಬೇಸರವಾಗಿದೆ. ನಮ್ಮ ತುಳುನಾಡಿನ ಆರಾಧನೆ ಪದ್ಧತಿ ದೈವಾರಾಧನೆ ಇವತ್ತಿನ ದಿನ ಅಪಹಾಸ್ಯ ಆಗಿ ಹೋಯಿತಾ, ಅಥವಾ ಬೇರೆ ರಾಜ್ಯಗಳಲ್ಲಿ ಮನೋರಂಜನೆಗೆ ಬಳಕೆ ಮಾಡುವಂಥ ದೈವಾರಾಧನೆ ಆಯಿತು ಎನ್ನುವ ನಿಟ್ಟಿನಲ್ಲಿ ನಮಗೆ ತುಂಬ ಬೇಸರವಾಗಿ ನಾವು ಇವತ್ತೊಂದು ದಿನ ಪುಣ್ಯಕ್ಷೇತ್ರದ ಪೆರರ ದೈವಸ್ಥಾನಕ್ಕೆ ಬಂದಿದ್ದೇವೆ. ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನು ತುಳುನಾಡಿನ ದೈವರಾಧನೆ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ್ನು ನೀಡಿದ್ದೇವೆ. ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ್ಯ ಮಾಡ್ತಾರೋ ಅವರನ್ನು ಉಚ್ಚು ಕಟ್ಟಿಸ್ತೇನೆ, ಅವರನ್ನು ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನು ಆ ದುಡ್ಡನ್ನು ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತು. ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿಕೊಟ್ಟಿತ್ತು. ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ. ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನುತ್ತಾ ನುಡಿಯನ್ನು ಕೊಟ್ಟಿದೆ. ನಮ್ಮ ಹೋರಾಟ ಮುಂದೆ ವರಿಸುತ್ತೇವೆ. ನಮ್ಮ ತುಳುನಾಡಿನ ದೈವಾರಾಧನೆ ಸಂಘಟನೆಯು ಕೂಡ ಯಾರಾಗಲಿ ಅಪಹಾಸ್ಯ ಮಾಡಿದ್ರೆ ಅವರನ್ನು ನಾವು ವಿರೋಧಿಸ್ತೇವೆ, ಮುಂದೆ ವಿರೋಧಿಸ್ತೇವೆ. ಹಾಗೆಯೇ ಇನ್ನೊಂದು ತುಳುವರಲ್ಲಿ ವಿನಂತಿಸುವ ಏನೆಂದರೆ, ಯಾರೇ ಒಂದು ಅವಿವೇಕಿಗಳು ಮಾಡಿದಂಥ ತಪ್ಪನ್ನು ನೀವುಗಳು ಮಾಡಬೇಡಿ, ಅಥವಾ ನಿಮ್ಮ ಬರವಣಿಗೆಗಳಲ್ಲಿ ಸ್ವಲ್ಪ ನಿಗಾ ಇರಲಿ. ಕೆಲವೊಂದು ಜನ ತುಳುವರಾಗಿ ಕೆಲವೊಂದು ಬರವಣಿಗೆಗಳನ್ನು ಮಾಡ್ತಾರೆ. ಹಾಗಾಗಿ ಇಂಥ ಬರವಣಿಗೆಗಳನ್ನು ಬದಿಗಿಟ್ಟು ನಮ್ಮ ತುಳುನಾಡಿನ ದೈವಾರಾಧನೆ ಉಳಿವಿಗಾಗಿ ನೀವೆಲ್ಲರೂ ಕೈ ಜೋಡಿಸಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ಹೇಳುವುದೇನೆಂದರೆ, ನಮ್ಮ ಆರಾಧನೆ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಹಿರಿಯರು ಕೊಟ್ಟಂತಹ ಮಾರ್ಗದರ್ಶನದ ದೈವಾರಾಧನೆ ಮುಂದೆ ಕೂಡ ತುಳುನಾಡಿನಲ್ಲಿ ಶ್ರದ್ಧೆ ಭಕ್ತಿಯಾಗಿರ್ಬೇಕಂತ ನಮ್ಮೆಲ್ಲರ ಕೋರಿಕೆ. ಆ ಕೋರಿಕೆಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಪಹಾಸ್ಯ ಮಲ್ಪರೆ ಶುರು ಮಾಡ್ತೀರಿ ಅಂಚ ಇಂಚ ಪಂದು ಎಂಕಲು ಆ ಬೇನೇನು ಎರಡೆಲ್ಲ ಪಂಡ್ರೆ ಆಪುಡು ಪಂಪಿನ ಉದ್ದೇಶೋಡು ಎಂಕಲೊಂಜಿ ಪೆರರ ಕ್ಷೇತ್ರಕ್ಕೂ ಬರ್ತದ್ದು ಆ ದೈವದ ಎದುರುಡು ಇಂಚ ಮಾತು ಆವೊಂದುಂಡು ನೆಕ್ ಈರೇ ಪುರ ತುಳುನಾಡದ ಒಂಜಿ ಇತಿಹಾಸೋಡೆ ದೈವಾರಾಧನೆ ಅವೊಂಜಿ ಪೊಣ್ಣೊಲ್ಲ ಮೇಯ್ತ ಮಿತ್ತು ಬರ್ಪಿನೋಡು ತಿಕ್ಕಿನೋಲ್ ಪುರ ಬರ್ಪಿನ ಆವಾಡು ಅವೊಂಜಿ ಇತಿಹಾಸನ ಇಜ್ಜಿ ಅವೊಂಜಿ ಎಡ್ಡೆ ಜಾಗೋಡು ಎಡ್ಡೆ ಕಾರ್ಣಿಕದ ಜಾಗೋಡು ಮಾತ್ರ ಅವಲ ಐಕು ಪದ್ಧತಿ ನಿಯಮ